ಯಾವುದೇ ಅಪಘಾತವಿಲ್ಲದೆ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಕರೆದುಕೊಂಡು ಹೋಗುತ್ತಾ ಮಂಗಳೂರಿನಲ್ಲಿ ಸುರಕ್ಷಿತ ಆಟೋ ರಿಕ್ಷಾ ಚಾಲಕ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದ್ದ ಮಂಗಳೂರಿನ ವೆಲೆನ್ಸಿಯಾ ನಿವಾಸಿ ಸಾರಥಿ ನಂಬರ್ 1 ಎಂದೇ ಬಿರುದನ್ನು ಪಡೆದಿದ್ದಂತಹ 86ರ ಹರೆಯದ ಮೊಂತೋ ಲೋಬೋ ಇಂದು ವಿಧಿವಶರಾಗಿದ್ದಾರೆ. ತನ್ನ ನಿಸ್ವಾರ್ಥ ಸೇವೆಯ ಹಾಗೂ ಸಮಾಜ ಸೇವೆಯ ಮೂಲಕ ಇವರು ಮಂಗಳೂರಿನಲ್ಲಿ ಜನಾನುರಾಗಿಯಾಗಿದ್ದರು. ಹಲವು ಸಂಘ ಸಂಸ್ಥೆಗಳು ಕೂಡ ಇವರನ್ನು ಸನ್ಮಾನ ಮಾಡಿದ್ವು. ಅರ್ಧ ಶತಮಾನಕ್ಕಿಂತಲೂ ಹೆಚ್ಚು ಕಾಲ ಇವರು ಆಟೋ ರಿಕ್ಷಾ ಚಾಲಕರಾಗಿ ಸೇವೆಯನ್ನು ಸಲ್ಲಿಸಿದರು. ವಿಶೇಷ ಅಂದರೆ ಇವರು ತಮ್ಮ ಸೇವೆಯ ಅವಧಿಯಲ್ಲಿ ಒಂದೇ ಒಂದು ಬಾರಿ ತಮ್ಮ ವಾಹನವನ್ನು ಅಪಘಾತಕ್ಕೆ ಒಳಪಡಿಸಿಲ್ಲ. ಇವರ ವಿರುದ್ಧ ಒಂದು ಠಾಣೆಯಲ್ಲಿ ಕೂಡ ಪ್ರಕರಣ ಇಲ್ಲ. 2008ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಹಾಗೂ ನಗರ ಸಾರಿಗೆ ಪ್ರಾಧಿಕಾರ ಇವರನ್ನು ಗೌರವಿಸಿತ್ತು. 1957ರಲ್ಲಿ ಇವರು ತನ್ನ ಚಾಲನಾ ಪರವಾನಗಿ ಪಡೆದಿದ್ದು ಮಂಗಳೂರಿನಲ್ಲಿ ಮೊದಲ ಬಾರಿಗೆ ಚಾಲನಾ ಪರವಾನಗಿ ಪಡೆದ ಮೊದಲ ಆಟೋ ಚಾಲಕ ಇವರಾಗಿದ್ದರು. ಭಾರತೀಯ ಮೋಟಾರು ವಾಹನ ಚಾಲಕರ ಕಾರ್ಮಿಕ ಸಂಘಟನೆ 2012ರಲ್ಲಿ ಇವರಿಗೆ ಸಾರಥಿ ನಂಬರ್ 1 ಎನ್ನುವ ಬಿರುದು ನೀಡಿ ಗೌರವಿಸಿತ್ತು.